ಎಲ್ಲ ಭಕ್ತ ಜನರಿಗೆ ಕೊರಳು ಹಬ್ಬದ ಶುಭಾಶಯಗಳು. ಇವತ್ತು ಕೊಳಲಿಯಲ್ಲಿ ಆ ಮಹಾತಾಯಿಯ ಸನ್ನಿಧಾನದಲ್ಲಿ ಕೊಡಿಮರದ ಹತ್ತಿರದಿಂದ ಕೊರಳನ್ನು ಕೊಂಡೋಗಿ ಮಂಟಪದಲ್ಲಿ ಪೂಜೆ ಮಾಡಿ ಮಹಾತಾಯಿಯ ಪೂಜೆ ಮಾಡಿ ಆ ಕೊರಳು ಕುಂಕುಮ ಇತ್ಯಾದಿಗಳನ್ನು ಭಕ್ತರಿಗೆ ಸಮರ್ಪಣೆ ಮಾಡಿ ಕೊರಳು ಕೊಟ್ಟಲ್ಲಿಗೆ ಅದನ್ನು ಮನೆಗೆ ಕೊಂಡೋಗಿ ಮನೆ ತುಂಬಿಸುವುದು ಅಂತ ಹೇಳ್ತಾರೆ. ಅದು ಸುಭಿಕ್ಷೆಯ ಒಂದು ಸುದ್ದಿ. ಆ ರೀತಿಯ ಆ ಒಂದು ಲೋಕಕ್ಕೆ ಕಲ್ಯಾಣವಾಗಲಿ, ಲೋಕಕ್ಕೆ ಸುಭಿಕ್ಷವಾಗಲಿ, ಆ ಎಲ್ಲ ಉದ್ದೇಶವನ್ನು ಮಾಡುವಂಥ ಈ ಕೆಲಸದಿಂದ ಆ ನಮ್ಮ ಸಮಸ್ತ 10,000 ಸೀಮೆಯ ಜನರಿಗೆ ಒಳ್ಳೆಯದಾಗಲಿ, ಮಾತಾಯ ಪೂರ್ಣಾಂಕ ಪ್ರಾಪ್ತಿಯಾಗಲಿ ಅಂತ ಆ ಒಂದು ಹೊಸ ವರ್ಷದ ಆ ಹೊಸ ಕೊರಳು ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತೇವೆ. ಈ ಕೊಳಲಿ ಕ್ಷೇತ್ರದ ವತಿಯಿಂದ ಎಲ್ಲರಿಗೂ ಪೂರಕವಾದ ಅಭಿನಂದನೆಗಳು. ಎಲ್ಲರಿಗೂ ಶುಭವಾಗಿ. ಇದರ ಉದ್ದೇಶ ಅದರಲ್ಲಿ ವಿಶೇಷ ಕೊರಳು ಪರ್ಬಂದು ವಿಶೇಷ ಎಂಚಿದೆ. ಕೊರಳು ಹಬ್ಬ ಇವತ್ತಿನ ಈ ಹಬ್ಬ ಕೊರಳನ್ನು ಮನೆಗೆ ಕೊಂಡು ಹೋಗಿ ಮನೆಯಲ್ಲಿ ಇಟ್ಟು ಮತ್ತು ಇಲ್ಲಿ ವಿಶೇಷವಾದಂಥ ಪಾಯಸ ಮಾಡ್ತದೆ. ಆ ಪಾಯಸ ದೇವರಿಗೆ ಮಧ್ಯಾಹ್ನ ನೈವೇದ್ಯ ಆಗ್ತದೆ. ಆ ನೈವೇದ್ಯವನ್ನು ಮನೆಗೆ ಕೊಂಡೋಗಿ ಈ ಒಂದು ಕೊಂಡೋದ ಕೊರಳಿನ ಅಕ್ಕಿಯನ್ನು ನೀವು ಮಾಡುವ ಅನ್ನಕ್ಕೆ ಹಾಕಿ ಅದರ ಅಕ್ಕಿಯನ್ನು ಸುರಿದು ಭತ್ತ ಸುರಿದು 1-2 ಅಕ್ಕಿ ಹಾಕಿ ಅನ್ನದೊಟ್ಟಿಗೆ ಬೀಸಿ ಮತ್ತೆ ನೀವು ಊಟ ಮಾಡಿದರೆ ಪರಿಪೂರ್ಣ ಆಯಿತು ಅಂತ. ಕೈಟ್ ಪಾತ್ರೆ ಒಂಜಿ ಕೈಟ್ ಪಾತ್ರೆ ಕೊರ ಅರಿವಣೆ